ವಿಟ್ಲ ಗ್ರಾಮ ಪಂಚಾಯತ್ ವಿಟ್ಲ ಪಟ್ಟಣ ಪಂಚಾಯತ್ ಆಗಿ ಮೇಲ್ದರ್ಜೆಗೆ ಏರಿ 6 ವರ್ಷಗಳು ಕಳೆದಿದೆ. ಕಳೆದ 1 ವರ್ಷದಿಂದ ವಿಟ್ಲ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಟ್ಟಡ ಪರವಾನಗಿಗೆ ಖಾತೆ ಕಾರ್ಯಗಳು ನಡೀತಾ ಇಲ್ಲ. ತಕ್ಷಣವೇ ಪ್ರಾಧಿಕಾರ ರಚನೆ ಮಾಡಿ ಜನರ ಸಮಸ್ಯೆಗೆ ಸ್ಪಂದಿಸಬೇಕು, ಇಲ್ಲದೇ ಇದ್ದಲ್ಲಿ ಹೋರಾಟ ನಡೆಸಲಾಗುತ್ತೆ ಅಂತ ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ ವಕ್ತಾರ ರಮನಾಥ ವಿಟ್ಲ ಆಗ್ರಹಿಸಿದ್ದಾರೆ. ವಿಟ್ಲದಲ್ಲಿ ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದ್ರು. ವಿಟ್ಲ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಪರವಾನಗಿಯನ್ನು ಮಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಸಂಯೋಜನೆಗೊಳಿಸಿದ್ದು ಈ ಸಮಸ್ಯೆಗೆ ಕಾರಣವಾಗಿದೆ. ಮಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಕಾನೂನುಗಳು ಮಂಗಳೂರು ಮಹಾನಗರ ಪಾಲಿಕೆಗೆ ಸಂಬಂಧಿಸಿದ ಕಾನೂನನ್ನೇ ಅಳವಡಿಸಿದ್ದಾರೆ. ಪ್ರಾಧಿಕಾರದ ಕಾನೂನನ್ನು ವಿಟ್ಲ ಪಟ್ಟಣ ಪಂಚಾಯತ್ಗೆ ಅಳವಡಿಸಿರುವುದು ಎಷ್ಟು ಸರಿ? ನಮ್ಮ ಹತ್ತಿರದ ಪುತ್ತೂರು ನಗರಸಭೆಯ ಕಾನೂನಿನ ರೂಪುರೇಷೆಗಳೇ ಬೇರೆಯದ್ದಾಗಿದೆ. ಈ ಬಗ್ಗೆ ಮೊದಲೇ ಮಾನ್ಯ ಶಾಸಕರಿಗೆ ಮನವಿ ಸಲ್ಲಿಸಿದ್ದೇನೆ, ಆದರೆ ಯಾವುದೇ ಸ್ಪಂದನೆ ದೊರೆತಿಲ್ಲ. ಈ ವಿಚಾರದಲ್ಲಿ ಶಾಸಕರೇ ಮುತುವರ್ಜಿ ವಹಿಸುವ ಅನಿವಾರ್ಯತೆ ಇದೆ ಅಂತ ಹೇಳಿದರು. ವಿಟ್ಲ ಪ್ರಾಧಿಕಾರ ರಚನೆಯ ಕಡತ ಈಗಾಗಲೇ ವಿಕಾಸಸೌಧದಲ್ಲಿದೆ. ಶಾಸಕರು ಕೂಡಲೇ ಕ್ರಮ ಕೈಗೊಳ್ಳಬೇಕು ಅನ್ನೋದು ನಮ್ಮ ಆಗ್ರಹವಾಗಿದ್ದು, ಈ ಬಗ್ಗೆ ಉಗ್ರ ಪ್ರತಿಭಟನೆಗೆ ನಾವು ಸಜ್ಜಾಗುವ ಅನಿವಾರ್ಯತೆ ಇದೆ ಅಂತ ಎಚ್ಚರಿಕೆ ನೀಡಿದರು. ನಮಗೆ ಇಲ್ಲಿ ಯಾವುದೇ ಕಟ್ಟಡ ಮಾಡಿದ್ರೆ ಪರವಾನಗಿ ತಗೊಂಡಿದ್ದಾರೆ, ಇವರು 21 ಮೀಟರ್ ಅದರ ನಿವೇಶನ ಆಗುವಾಗ 21 ಮೀಟರ್ ಬಿಟ್ಟು ಆಗಬೇಕು. ಆ 21 ಮೀಟರ್ನಲ್ಲಿ ಹೆಚ್ಚಿನವರ ಜಾಗನೇ ಇಲ್ಲ. ಹೆಚ್ಚಿನವರಿಗೆ 21 ಮೀಟರ್ನೊಳಗೆ ಯಾವುದು ಮಾಡುವ ಪರಿಸ್ಥಿತಿಯಲ್ಲಿ ಈಗ ಉಂಟು. ಆದರೆ ನಾನೇನು ಹೇಳ್ತಾ ಇರೋದು ಅಂತ ಹೇಳಿದ್ರೆ, ವಿಟ್ಲ ಪಟ್ಟಣ ಪಂಚಾಯತ್ನಲ್ಲಿ ಪ್ರಾಧಿಕಾರ ರಚನೆ ವಿಟ್ಲದಲ್ಲಿ ಆಗಬೇಕು. ವಿಟ್ಲದ ಪ್ರಾಧಿಕಾರ ರಚನೆಯನ್ನು ಈ ಮೊದಲೇ ಮಾಡಬೇಕಿತ್ತು. ಯಾಕೆಂದ್ರೆ ನಮಗೆ ಬೇಕಾದ ಅಭಿವೃದ್ಧಿಯ ದೃಷ್ಟಿಯಲ್ಲಿ ನಮಗೆ ವಿಟ್ಲಕ್ಕೆ ಬೇಕಾದನ್ನು ನಾವು ಎಷ್ಟೆಷ್ಟು ಮೀಟರ್ ಇಡ್ಬೋದು. ಸರ್ಕಾರದ ಒಂದು ಕಡೆ ಕಾನೂನು ಉಂಟು, 6 ಮೀಟರ್ ಬಿಟ್ಟು ಕಟ್ಟಡ ಕಟ್ಟಲಿಕ್ಕೆ ಅಂತ ಸರ್ಕಾರದೊಂದು ನೀತಿ ಉಂಟು, 6 ಮೀಟರ್ ಕಟ್ಟಡ. ಇದು ಮಂಗಳೂರು ಅರ್ಬನ್ ಡೆವಲಪ್ಮೆಂಟ್ 21 ಮೀಟರ್. ಪತ್ರಿಕಾಗೋಷ್ಠಿಯಲ್ಲಿ ನಗರ ಕಾಂಗ್ರೆಸ್ ಅಧ್ಯಕ್ಷ ವಿಕೆಎಂ ಅಶ್ರಫ್, ಮನೋಹರ್ ಲ್ಯಾನ್ಸಿಡಿಸೋಜ ಮತ್ತಿತರರು ಉಪಸ್ಥಿತರಿದ್ದರು.